ಆತ್ಮೀಯ ಬಂಧುಲೆ, ಶ್ರೀ ಮಲರಾಯ ಧೂಮಾವತಿ ಬಂಟ ದೈವಾಲಯದ ಚಾರಿಟೇಬಲ್ ಟ್ರಸ್ಟ್ ಬೆಳರಂಗೆ ಕಿನ್ಯ ಇಂದತ ವರ್ಷಾವಧಿ ನೇಮೋತ್ಸವ ಅವು ಎಲ್ಲದ ದಿನ ಕಾಂಡೆ ಬಕ್ಕ ಬಯ್ಯಡೆ ನಡಪೆರಂಡು. ಇನ್ನಿತ ರಾತ್ರಿಗೆ ಭಂಡಾರ ಏರ್ನಂಚಿನ ಸಂಪ್ರದಾಯಲು ನಡಪೆರೆ ಉಂಡು. ಐಡ್ದು ದುಂಬತ್ತಾದ ವರ್ಷಲ ಒಂಜಿ ಭಂಡಾರ ಏರ್ನೆರ ದುಂಬ ಒಂಜಿ ಧಾರ್ಮಿಕ ಸಭೆಲೇಸನ ನಡಪವನವಲು ಮೂಲು ಸಂಪ್ರದಾಯದ ಬೆಳೆದು ಬೈದಿನ. ಈ ವರ್ಷದ ವರ್ಷಾವಧಿ ನೇಮೋತ್ಸವ ಎಲ್ಲದ ದಿನ ಕಾಡ ಇತ್ತ ಧಾರ್ಮಿಕ ಸಭೆಯಲ್ಲೇ ಸಾದ ಹಿಡಿದ್ಬೇಕ ಭಂಡಾರ ಏರು ನಂಚಿನ ಕ್ರಮಕಲು ನಡಪುಂಡು, ಸಂಪ್ರದಾಯ ನಡಪುಂಡು. ಮಾತನೆಲ್ಲ ವೇದಿಕೆ ದುಂಬು ಎದುಕೊಂಡು ಕಾರ್ಯಕ್ರಮನು ದುಂಬರಿಸ ಬಂದಿಲ್ಲ. ಒವೇ ಕಾರ್ಯಕ್ರಮಲು ಪೂರ್ಲ ಆವಡುಂದಾಂಡ ದೈವ ದೇವೇರಿನ ಸುಗಿಪು ಅಗತ್ಯ. ದೇವೇರಿನ ಪ್ರಾರ್ಥನೆದೊಟ್ಟಿಗೆ ಕಾರ್ಯಕ್ರಮನು ಶುರುವಂತಂದಿಲ್ಲ. ದೇವೇರಿನ ಪ್ರಾರ್ಥನೆಯನ್ನು ನಡಪದು ಕೊರಿಯರೆ ತಿಲಕ್ ಭಂಡಾರ ಮನೆ ಇಮೇಲೆ ತಂದುಲ್ಲ. ತಿಲಕ್ ಭಂಡಾರ ಮನೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಗುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಮಹಾಗಣಪತಿ ಆದಿವಂದಿತ ಮಹಾಗಣಪತಿನ ಸುಗಿತೊಂದು ನಮ್ಮ ಗ್ರಾಮ ದೇವಿಯರು ತಲಪಾಡಿದ ಶ್ರೀ ದುರ್ಗಾ ಪರಮೇಶ್ವರಿ ಅಪ್ಪೆಗೆ ತರತಗ್ಗ ಒಂದು ಈ ಕ್ಷೇತ್ರಡು ಆರಾಧನೆ ಮಂತೊಂದು ಬರಂದು ಪುಣಂಚಿನ ಶ್ರೀ ಮಲರಾಯ ಧೂಮಾವತಿ ಬಂಟ ದೈವಲೆಗ್ ಅಡ್ಡ ಬೂರೊಂದು ಪರಿಸರದ ಮಾತ ದೈವ ದೇವರಿನ ಎಣ್ಣೆಯೊಂದು ಕಾರ್ಯಕ್ರಮ ಪೊರ್ಲುಡೆ ನಡಪಡು ನಿರ್ವಿಘ್ನವಾದ ನಡಪಡು ಅವು ಮಾತ ಭಕ್ತ ಬಂಧುಲೆಗ್ ಅನುಗ್ರಹ ರೂಪವಾದ ಮೂಡ್ದು ಬರಡು ಪಂಡೊಂದು ನಟ್ಟೊಂದು ಕಾರ್ಯಕ್ರಮವನ್ನು ದುರ್ಮರಿಸ ಬಂದಿಲ್ಲ. ಬತ್ತಿಂಚಿ ಬಿನ್ನೆರೆನು ಎದ್ಕೊಂಡು ಪ್ರಾಸ್ತಾವಿಕವಾದ ಪಾತೆರೆರವುಲೇರು ಶ್ರೀ ಮಲರಾಯ ಧೂಮಾವತಿ ಬಂಟ ದೈವಾಲಯದ ಚಾರಿಟೇಬಲ್ ಟ್ರಸ್ಟ್ದ ಅಧ್ಯಕ್ಷರು ಶ್ರೀ ಬಾಬು ಶ್ರೀ ಶಾಸ್ತ ಕಿನ್ಯ. ಜಾಗದ ನಾಗ ಬೆಮ್ಮೆರು ನಾಗ ದೇವೇರು ಅಂಚನೆ ಗುರು ಹಿರಿಯ ಆಕ್ಲೇನು ಮಾತೆರನ್ನ ಈ ಪೊರ್ತುಡು ಸ್ಮರಣೆ ಮಲ್ತೊಂದು ಇನ್ನಿತ ಆತ ದಿನೊಟ್ಟು ವರ್ಷಾವಧಿ ನೇಮೋತ್ಸವ ಭಂಡಾರದಲ್ಲಿ ಜೀರ್ಣೋದ್ಧಾರ ಆದ ಒಂದು 7ನೇ ವರ್ಷದ ಪದಾರ್ಥ ಬ್ರಹ್ಮಕಲಶ ಆದ 8 ವರ್ಷ ಅಂಡ ಇನ್ನಿಕ್ ನಮ್ಮ ನೇಮೋತ್ಸವ ಇಂದು 7ನೇ ವರ್ಷದ ಈ ಉತ್ಸವದ ಈ ಸುಸಂದರ್ಭಡು ನಮ್ಮ ಮಾತಿರಲ್ಲ ಇನ್ನು ಮಾತು ಸೇರ್ದ ನಂಗೆ ಗೊತ್ತಿತ್ತಿಲ್ಲಕನೇ ಆದಿ ಮಲರಾಯ ಬೈದನ ಜಾಗ ಮಲಾರ ಬೀಡು ಅಲ್ತಿರ್ದು ಜತ್ತು ಬತ್ತನ ದೈವ ಮಂಜಿನಾಡಿಗೆ ಬತ್ತದು ಅಲ್ತಿರ್ದು ಅಲಂಕಾರ ಗುಡ್ಡೆಗೆ ಪೋದು ಅಲ್ತು ಬೆಳೆರಂಗದ ಮನ್ನಗೆ ಕಾರ್ದಿ ನಂಚಿತ್ತಿನ ದೀವ ಏತು ವರ್ಷಾನ ಪಂಪನ ನಂಗೆ ನಿಖಾರವಾಯಿ ನಂಚಿತ್ತಿನ ಎತೋ ವರ್ಷ ಎತೋ ತಲೆಮಾರಾದಿಪ್ಪು ಆನಿರ್ದೀನಿ ಮುಟ್ಟ ಹಿರಿಯ ಆಕಲು ಆರಾಧನೆ ಮಲ್ತೊಂದು ಈ ಕ್ಷೇತ್ರಡು ನಡ್ತೊಂದು ಬತ್ತೀರಿ ಇನಿಕಾನಗ ಎಂಕ್ಲೆಗೆ ಒಂಜಿ ಶಿಯೋಗ ಹಿರಿಯ ಆಕಲು ಮಲ್ತನ ಧರ್ಮಡು ಹಿರಿಯ ಆಕಲು ಮಲ್ತನ ಎಡ್ಡೆಪ್ಪುಡು ಎಂಕ್ಲೆಗಿನಿ ಆ ಧರ್ಮದೇವಲ್ನ ಸೇವೆ ಚಾಕ್ರಿ ಮಲ್ಪನ ಚಿತ್ತನ ಯೋಗ ಎಂಕಲ್ನ ಪಾಲಿಗೆ ಒದಗದನ ಪಂಪನಕ್ಕೆ ಸಂಶಯ ಕರಿಣ 2016ನೇ ವಿಷಯವಿಡು ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶ ಇದು ಪೊರ್ಲುದ ಒಂಜಿ ಭಂಡಾರದಲ್ಲಿ ನಿರ್ಮಾಣ ಅವಡ್ದಾಂಡ ಇದಕ್ಕೆ ಪರ ಊರ್ದಕ್ಕಲು ಮಾತೆರ್ಲ ಮಸ್ತ್ ಸಹಾಯ ಸಹಕಾರ ಮಲ್ತದ್ದು ಈ ಕ್ಷೇತ್ರ ಈತ ಬೆಲಗೊಡ್ದಾಂಡ ಮಾತೆರ್ಲ ಇದಕ್ಕೆ ಸಹಾಯ ಉಂಡು ಅಂಚನೆ ಈತ ಕ್ಷೇತ್ರ ಬೆಲಗೊಡ್ದಾಂಡ ಆ ಧರ್ಮದೈವಲ್ನ ಒಂಜಿ ಕಲೆ ಕಾರ್ಣಿಕೊಡ್ದಾದ ಈ ಕ್ಷೇತ್ರ ಬೆಳಗೆರೆ ಸಾಧ್ಯ ಉಂಟು. ನಮ್ಮ ಮಾತ ಖಾಲಿ ನಿಮಿತ್ತ ಮಾತ್ರ ಪೂರ ದೈವ ಇಚ್ಛೆ ನಮ್ಮ ಎಣ್ಣೆ ಲೆಕ್ಕ ಊಲಾಪುಚ್ಚಿ
ದೈವ ಸಂಕಲ್ಪ ಎಂಚೋಂಡ ವಂಚನೆ ಆಪನೆ ಹೂವೇ ನಮ್ಮ ಪಣ್ಲೆಕ್ಕ ನಮ್ಮ ಇರ್ಲೆಕ್ಕ ಯಾನ ಮಲ್ತೆ ಯಾನ ಮಲ್ಪಾಯ ವನ್ಪಣ ದಾಲೈಚ್ ಜೀ ಶೂನ್ಯ ದೆಯ್ಯೋಳು ಆ ಸತ್ಯೋಳು ಆ ದೇವರು ಆ ಗುರು ಹಿರಿಯಾಕಲ ಆಶೀರ್ವಾದಡು ಎನಿಕ್ ಈ ಕ್ಷೇತ್ರ ಬೆಳಗಿರೆ ಕಾರಣ ನಮ್ಮ ಕೈಟ್ ಸೇವೆ ಮಲ್ಪನಂಚಿತನ ಯೋಗ ನಮ್ಮ ಪಾಲಿಗೆ ಒದಗಾದು ಕೊಡ್ತೇವೆ ಐಟ್ಲ ಪರ ಊರದ ಉದಾಹರಣೆಗೆ ಇಣಿತ ಅಧ್ಯಕ್ಷರು ನಮ್ಮ ಈ ಕ್ಷೇತ್ರದ ಗೌರವ ಅಧ್ಯಕ್ಷರಾದ ಶ್ರೀಯುತ KT ಸುವರ್ಣರು ಮೇರ್ನ ನೇತೃತ್ವೋಡು ಎಂಕಲೇನ ಉರಿ ತುಂಬ ಸಾಧು ಬಂಡ ಮೂಲು ತೀರಾ ಬರೇ ಹಿಂದುಳಿದ ಜನಕ್ಕೂ ಭಾರಿ ಬಡವೇರು ಮಾತೆರ್ಲ ಶ್ರೀಮಂತರೇ ಅದು ಏರ್ಲ ಇಚ್ಚಿ ಮಾತೆರ್ಲ ಅಕಲ ಕೆಲಸ ಮಲ್ತೊಂದು ಅಕಲ ಜೀವನ ಮಲ್ಪನ ಚಿತ್ತನ ಒಂಜಿ ಇಂದು ಬುಂಡ ಮಾತ ಏರ್ಲ ಒಂಜಿ ಸರಿತ ಒಂಜಿ ಗಟ್ಟಿದ ಒಂಜಿ ಏರ್ಲ ಇಚ್ಚಿ ಎಂಕಲೆಗೆ ಬೆರಿಗೊರ್ದು ಎಂಕಲಿನ ಹುರಿದುಂಬಿ ಸಾದೆ ದಾದನ ಈ ಕ್ಷೇತ್ರಡು ಸೇವೆ ಮಲ್ಪನ ಚಿತ್ತನ ಯೋಗಲ ಆರ್ನ ಫಲಗಿತ್ತು ಅಂಚಾದ ಇನಿತಾತ ದಿನೊಟ್ಟು ಆರ್ನ ನೇತೃತ್ವಡು ಎಂಕಲಿನ ಪೂರ ಒಟ್ಟು ಸೇರ್ಸ ಒಂದು ಇನಿ ಗೌರವ ಅಧ್ಯಕ್ಷರಾದ ಇನಿತ ಈ ಸಭೆಲೇಸದ ಅಧ್ಯಕ್ಷರಾದ ಶ್ರೀಯುತ KT ಸುವರ್ಣರು ಉಲ್ಲೇರು ಮೇರು ನಮ್ಮ ರಾಜ್ಯ ಸರ್ಕಾರದ ಹಿಂದುಳಿದ ಆಯೋಗದ ನಿರ್ದೇಶಕರಾದ ಇನಿ ನಮ್ಮ ಈ ಸಭೆಟ್ಟು ಉಳ್ಳೇರು ದಯಪಂಡ ಆರ್ನ ದೈವದ ಈ ಕ್ಷೇತ್ರದ ಬತ್ತು ಸೇವೆ ಮಲ್ತನಕ್ಕೆ ಯಾನು ಎಪ್ಪಲ ಪಂಡ್ರೆ ಉಂಡು ಆ ದೇವೇರ್ಲ ದೈವಳ್ಳ ಅರೆಗೆ ಒಂಜಿ ಎಡ್ಡೆ ಒಂಜಿ ಸರ್ಕಾರದ ಒಂಜಿ ಆಯೋಗದ ಒಂಜಿ ನಿರ್ದೇಶಕರ ಅದು ಏನಿ ಉಪ್ಪೊಡುಂದಾಂಡ ಅವು ನಮ್ಮ ಸೌಭಾಗ್ಯ ದಯಪಂಡ ಆರ್ನ ಸೇವೆ ಮಲ್ತನಿಕ ಆ ದೈವಳ್ಳ ಸೇವೆ ಮಲ್ತನಿಕ ಅರೇನು ಏನು ಪಂತೆ ಇರನ ನಾತಿ ಎತ್ತರ ಪೋಪರು ಅಂಚನೇನಿ ಅರೇನ ಬಾರಿ ಎತ್ತರ ಕೊಂಡೋದು ನಮಕ್ ಹಿರಿಯರಾದೆ ನಂಗೆ ಮಾರ್ಗದರ್ಶನ ಮಲ್ತೊಂದು ಆ ನಿರ್ದಿ ಇನಿಮುಟ್ಟಲ ಅರು ನಮ್ಮೊಟ್ಟಿಗೆ ಉಳ್ಳೇರು ನನ್ನೆಲ್ಲ ಅರು ಉಳ್ಳೇರು ಅರುವರ ಪಂಡೊಂತೇರು ಅವನ್ನ ಜೀರ್ಣೋದ್ಧಾರ ಅಂಡೆ ಯಾನು ಎನ್ನಾತಿ ನನ್ನ ಉಪ್ಪೆ ಅಂಡ ಆರು ಪಂಡುವೇರು ಮಾತ್ರ ಅಂಡ ದೆಯ್ಯೋಲು ಬಿಡೋಡತ್ತ ಅರೇನು ಮನಿಪಂದಿ ಕುಳ್ಳೇರೆ ಆ ದೇವರು ಬಿಡುಪುಜರು ದಯವನ್ನು ನನಾತಾರನ ಕೈಟ್ ಸಮಾಜ ಸೇವೆ ಆಯ್ರು ಉಂಡು ಐಕು ಬಿಡ ಅದು ಇನಿತಾತು ದಿನೊಟ್ಟು ಆರು ನಮ್ಮ ಗೌರವ ಅಧ್ಯಕ್ಷರಾದ ಇನಿತ ಅಧ್ಯಕ್ಷ ಸ್ಥಾನವನ್ನು ಅಲಂಕಾರ ಮಲ್ತೀರಿ ಅವರಿಗೆ ಮಾತೆರಲ ಪರವಾದ ತುಂಬು ಹೃದಯದ ಸ್ವಾಗತ ಮಲ್ತದೆ ಶ್ರೀಯುತ KT ಸುವರ್ಣ ಇವರಿಗೆ ಸೋಮಪ್ಪ ಮಿತ್ತಡ ಇವರು ಬರ್ತದೆ ಗೌರವಾರ್ಪಣೆ ಮನ್ಪುಡು ಬಣದಕ್ಕೆ ಏನೊಂದುಲ್ಲ ಶಾಲು ಪಾಡ್ದು ಬಚ್ಚಿ ಬಜಿರೆ ಕೊಡ್ದು ಸ್ಮರಣಿಕೆಯನ್ನು ಕೊಡ್ದು ಶ್ರೀಯುತ KT ಸುವರ್ಣರು ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಸದಸ್ಯರಾದ ಒಂಜಿ ಮಲ್ಲ ಸ್ಥಾನಮಾನ ರಾಜ್ಯದನೇ ಮಲ್ಲ ಸ್ಥಾನಮಾನ ಅವರಿಗೆ ಸ್ವಾಗತಲು ಸೊಲ್ಮೇಲು ಶ್ರೀಯುತ ಸೋಮಪ್ಪ ಮಿತ್ತಡ ನನ್ನವರಿಗೆ ನಂಗೆ ಬಿಣ್ಣಿರಾದ ಬತ್ತನಾರು ನಮ್ಮ ಸೌಭಾಗ್ಯ ಅಂದ ನೋಡಿ ದಯಪಂಡ ಮಲರಾಯೆ ಸುರು ಕಾರದಿತ್ತನೆ ಮಲರು ಬೀಡುಗು ಅವೇ ಕ್ಷೇತ್ರದ ಏನೇ ಅರ್ಚಕರಾದ ಅಲ್ಪ ಸೇವೆ ಮಲ್ಪನ ಚಿತ್ತನ ಶ್ರೀಯುತ ಪದ್ಮನಾಭ ಶೆಟ್ರು ಮಲಾರ ಬೀಡು ಆದಿ ಮಲಾರ ಶ್ರೀ ಮಲರಾಯ ದೈವದ ಪಾತ್ರಿಯಾದ ಇನಿ ಅವಳು ಸೇವೆ ಮಲ್ತೊಂದುಳ್ಳರು ಇನಿ ಈ ಕ್ಷೇತ್ರಗೂ ಒಲ್ತು ಮಲರಾಯ ಪಿದಾರ್ದೇನ ಐದು ಬಕ್ಕ ನೆಲೆ ಊರ್ದು ಉಂತುನಾರು ಮುಲು ನಮ್ಮ ಬಿಳೆರೆಂಗಿಡು ಮಾತ್ರ ಮುಲ್ತು ಪೋಯಿನ ಊರ್ಲ ಇಚ್ಚಿ ಮಲಾರದ್ದು ಬತ್ತದು ಮಂಜಿನಾಡಿಗೆ ಬತ್ತದು ಅಲಂಕಾರ ಗುಡ್ಡೆರು ಬತ್ತದು ಬಿಳೆರೆಂಗಿಡು ನೆಲೆ ಊರಿನಂಚಿತನ ದೈವ ಮುಲ್ತು ಒಲ್ತುಲ ಪೂತಿಜರು ಇತಿಹಾಸ ಇಜ್ಜಿ ಮೂಲು ನೆಲೆ ಊರ್ದು ಉಳ್ಳೇರು ಮನ್ಪಣಕ್ಕೆ ಸತ್ಯ ಈಗ ದಾಲ ಸಂಶಯ ಇಜ್ಜಿ ದಯಬಂಡ ನಮ್ಮ ಈತು ವರ್ಷದ ಸೇವೆ ಚಾಕ್ರಿ ಅನುಭವಡು ನಮ್ಮ ಪಂಪುಡು ದೈವಲು ನಮ್ಮ ಬೆರಿಯ ಖಂಡಿತ ಉಳ್ಳೇರು ಅಂಡ ಇನಿ ಭಾರಿ ಸಂತೋಷ ಒಂದು ಮಲಾರು ಬೀಡುದ ಒಂಜಿ ಅಲ್ತದ ಒಂಜಿ ದೈವದ ಪಾತ್ರಿ ಆ ಮಲರಾಯನೇ ಅಲ್ತು ಇಡೆ ಬೈದನೆ ಎಂದು ಪನ್ನೊಳ್ಳಿ ಎಂಕ್ಲೆ ಇನಿ ಆರು ನಮ್ಮೊಟ್ಟು ಉಳ್ಳೇರು ಆರೆನ್ನ ನಮ್ಮ ಮಾತೆರ್ನ ಪರವಾದಿ ಅನ್ನ ತುಂಬು ಹೃದಯದ ಸ್ವಾಗತ ಶ್ರೀಯುತ ಪದ್ಮನಾಭ ಶೆಟ್ಟಿ ಮಲಾರ ಬೀಡು ಇವರಿಗೆ ಆನಂದ ಕನಕ ಮುಗೇರು ಇವರು ಬತ್ತದ ಸ್ವಾಗತದ ಒಂದು ಗೌರವಾರ್ಪಣೆ ಮನ್ಪಡು ಬಣದಕ್ಕೆ ಏನೊಂದಿಲ್ಲ ಶಾಲು ಪಡ್ದು ಬಚ್ಚಿನ ಬಜ್ಜಿ ಕೊಡ್ದು ನೆಂಪು
ಇನ್ನಿತ ಕಾರ್ಯಕ್ರಮದ ತುಡರು ಬೆಳಗಾದಲ ಈ ಕಾರ್ಯಕ್ರಮಕ್ಕೆ ಒಂಜಿ ಮೆರುಗು ಕೊರಿಯರೆ ಉಲ್ಲೇರು ಆದಿ ಮಲಾರ ಬೇಡದ ಪದ್ಮನಾಭ ಶೆಟ್ರು ಶ್ರೀ ಮಲರಾಯ ದೈವದ ಪಾತ್ರೆಲಾದ ಸೇವೆ ಸಂದಾವದು ಪುನಾರ್ ಬಾಬಣ್ಣೆ ಬಣ್ಣಕನೆ ಆ ಮಲಾರದು ಇಡೆಗೆ ಬೈದಿನ ದೈವದ ಪ್ರತಿರೂಪವಾದ ಬೈದೇರಿಂದ ಅವರಿಗೆ ಸ್ವಾಗತ ಸೊಲ್ಮೇಲು. ಇನ್ನಿತ ಈ ಸಭೆಯಲ್ಲಿ ಹೆಸರು ಮುಖ್ಯ ಅತಿಥಿಯಾದ ನಮ್ಮಾರೆ ನಂಗೆ ಮಾತೆರೆಗಳ ಚಿರಪರಿಚಿತರು ಆರ್ನ ಗೊತ್ತಿದ್ದ ನಕಲು ಏರ್ಲ ಇಜ್ಜಿ ಕೃಷ್ಣ ಭಟ್ ಶಿವತ ಕೃಷ್ಣ ಭಟ್ ಗಂಗರಮ್ಮ ಜಾಲ ದಂತ ವೈದ್ಯರು ಮೇರೆ ಇನ್ನಿತ ನಮ್ಮ ಈ ಸಭೆಯಲ್ಲಿ ಹೆಸರು ಉಲ್ಲೇರು ಮೇರೆನ ಈ ಪೊರ್ತುಡು ನಮ್ಮ ಮಾತೆರನ ಪರವಾದ ಯಾನ ಆರ್ಥಿಕವಾದ ಅರಿನ ಶುಭ ಧನ್ಯವಾದ ಶುಭ ಕೋರೊಂದು ಸ್ವಾಗತ ಮತ್ತೊಂದು ಶ್ರೀಯುತ ಕೃಷ್ಣ ಭಟ್ ದಂತ ವೈದ್ಯರಾದ ಸರಿಸುಮಾರು 5 ದಶಕದಲ್ಲೂ ಹೆಚ್ಚ ಕಾಲ ಸೇವೆ ಮಂತಿನಾರು ಈ ಮೇರೆಗೆ ಕೃಷ್ಣಪ್ಪ ಕಿನ್ಯ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪೊಡು ಬಣ್ಣದಕ್ಕೆ ಏನೊಂದಿಲ್ಲ. ಶ್ರೀಯುತ ಕೃಷ್ಣ ಭಟ್ ಗಂಗರ ಮಜಲು ಕೃಷ್ಣ ಭಟ್ ಗಂಗರ ಮಜಲು ಡಾಕ್ಟರ್ದು ಬಂಡ ಏರಿಯಾಗಳ ಗೊತ್ತಾಪ್ಜಿ ಕೂಲಿದ ಡಾಕ್ಟರ್ ನಾಟಕಾಲದ ಕೂಲಿದ ಡಾಕ್ಟರ್ ಬಂಡ ಮಾತ್ರೆಗಳ ಗೊತ್ತುಂಡು 5 ದಶಕದಲ್ಲೂ ಹೆಚ್ಚ ಕಾಲ ಸೇವೆ ಸಂದಾಯಿನಾರು ಮುರಾಣಿ ದಂತ ವೈದ್ಯರ ದಿನಾಚರಣೆಗೆ ಅವರಿಗೆ ಕುಡ್ಲಾಡು ಸನ್ಮಾನ ನಡೆತದನ್ನು ಹಿರಿಯ ದಂತ ವೈದ್ಯರು ಬಂದ ಟಕ್ಲೆ ಸನ್ಮಾನ ಅವರಿಗೆ ಸ್ವಾಗತ ಗೌರವ ಶ್ರೀಯುತ ಕೃಷ್ಣಪ್ಪ ಕಿನ್ಯ ಇಮೆರೆಡ್ದು. ನನ್ನವರೇ ನಮ್ಮೊಟ್ಟಿಗೆ ಸಭೆಯಲ್ಲಿ ಹೆಸರು ಕೇಟೀಶ್ವರನ ಹತ್ತಂದೆ ನಮ್ಮ ಎ.ಜೆ. ಶೇಖರ್ ಆರು ಇಪ್ಪುಡಿತ್ತಂಡು ಆರು ಎಲ್ಲದ ಪುರ್ತುಡು ಬರ್ಪೆಂದು ಪಂತೇರು ನಂಗೆ ಮಲ್ಲ ಮಟ್ಟದ ಸಹಕಾರ ಮಲ್ತನಾರು ಇನಿ ಬ್ರಹ್ಮ ಕಲರ್ಸಿ ಇನಿ ಮುಟ್ಟ ಅನ್ನದಾನಗು ಊಡಾಪನಂಚಿತನ ತರಕಾರಿ ಆರ್ನಲ್ಲಿ ಕೊಡೆ ಕೊರೊಂದುಳ್ಳೇರು ಅವತ್ತಂದೆ ಪ್ರತಿ ವರ್ಷ ಎಲ್ಲ ಬರ್ತದೆ ಬಾರಿ ಮಲ್ಲ ಮಟ್ಟದ ಸಹಕಾರ ಮಲ್ತನ ಶ್ರೀಯುತ ಕೇಟೀಶ್ವರನೇರು ಎ.ಜೆ. ಶೇಖರ್ ಐತೊಟ್ಟಿಗೆ ಸತೀಶ್ ಕರ್ಕೇರಿ ನನ್ನೋರಿ ಆರ್ಲ ಎಲ್ಲದ ಪುರ್ತುಡು ಬರ್ಪೇರು ನನ್ನೋರಿ ಸುರೇಶ್ ಕೇಪಿ ಮೇರ್ಲ ಬರುಡಿತ್ತಂಡು ಆರು ಎಲ್ಲದ ಪುರ್ತುಡು ಬರ್ಪೆಂದು ಪಂತೇರು ಅಂಚಾದ ಮೆಕಲೆನ್ನ ಈ ಪುರ್ತುಡು ಮಾತಿನ ಸ್ವಾಗತ ಮಲ್ತೊಂದು ಎನ್ನಿತ ಈ ಸಭೆಯಲ್ಲಿ ಹೆಸರು ನಮ್ಮ ಟ್ರಸ್ಟಿ ಆಯನಂಚಿತನ ಶ್ರೀಯುತ ವಿಶ್ವನಾಥ್ ಪೂಜಾರಿ ಮಿತ್ತಾಡ್ ಮೇರ್ಲ ನಮ್ಮೊಟ್ಟಿಗೆ ಉಳ್ಳೇರು ಮೇರೆನ್ನ ಈ ಪೊರ್ತುಡಿಯಾನ ಸ್ವಾಗತ ಮಲ್ತೊಂದು ಶ್ರೀಯುತ ವಿಶ್ವನಾಥ ಮಿತ್ತಾಡ ಈ ಮೇರೆಗೆ ಸದಾಶಿವ ಈ ಮೇರೆ ಬತ್ತದ ಒಂಜಿ ಶಾಲದ ಗೌರವ ಅರ್ಪಣೆ ಮನ್ಪೊಡು ಬಣ್ಣದಕ್ಕೆ ಏನೊಂದಿಲ್ಲ. ನಮ್ಮ ಅರೆ ಆಂಡಲ ಸಭೆಯಲ್ಲಿ ಎಸದ ಸಂಪ್ರದಾಯಡು ಅರೇನು ಒಂಜಿ ಶಾಲು ಪಾಡ್ದು ಈ ಸಭೆಗೆ ಮಾತೆರ್ನಲ ಪರವಾದ ಎತ್ಕೊಂದಿಲ್ಲ. ಸೊಲ್ಮೇಲು ಶ್ರೀಯುತ ಸದಾಶಿವ. ಇನ್ನಿತ ಈ ಸಭೆಯಲ್ಲಿ ಹೆಸರು ನಮ್ಮ ಸೇವಾ ಸಮಿತಿ ಪಂಡದ ನಮ್ಮ ಒಂಜಿ ಮಾತೆರನ್ನ ಒಟ್ಟು ಸೇರಿದು ಒಂಜಿ ಸೇವಾ ಸಮಿತಿ ಪಂಡದ ಕರಿನ ವರ್ಷ ನಮ್ಮ ಮಲ್ತದ ಐತ ಅಧ್ಯಕ್ಷರಾದ ಶ್ರೀಯುತ ಯಶವಂತ್ ಬೆಳ್ಳೇರಿಂಗಿ ಮೇರ್ಲ ನಮ್ಮೊಟ್ಟಿಗೆ ಉಳ್ಳೇರು ಮೇರೆನ್ನ ನಮ್ಮ ಮಾತೆರನ್ನ ಪರವಾದಿಯಾನ ಆರ್ಥಿಕ ಸ್ವಾಗತ ಶ್ರೀಯುತ ಯಶವಂತ್ ಬೆಳರಿಂಗೆ ಈ ಮೇರೆಗೆ ಶೇಖರ್ ಬೆಳರಿಂಗೆ ಈ ಮೇರೆ ಬತ್ತದ ಸ್ವಾಗತದ ಶಾಲು ಪಾಡೋಡು ಬಣ್ಣದಕ್ಕೆ ಏನೊಂದಿಲ್ಲ. ಈ ಸೇವಾ ಸಮಿತಿದ ಅಧ್ಯಕ್ಷರಾದ ಸೇವಾ ಸಂಘ ಒಂದು ಪುನಃ ಯಶವಂತ್ ಬೆಳರಿಂಗೆ ಇವರಿಗೆ ಶೇಖರ್ ಬೆಳರಿಂಗೆ ಬೇರೆದು ಸ್ವಾಗತದ ಶಾಲು ಗೌರವಾರ್ಪಣೆ ಸೊಲ್ಮೇಲು. ಇನ್ನಿತ ಈ ಸಭೆಯಲ್ಲಿ ಹೆಸರು ನಮ್ಮ ಒಂದು ಹಿರಿಯರೇನು ನಮ್ಮ ಕಲೆ ಒಂದ ಶ್ರೀಯುತ ವಾಮನ್ ಪೂಜಾರು ಕೇಟೀಶ್ವರನೇರು ಎಂಚನ ಅಂಚೆನೆ ಎಂಕೊಂಜಾರು ಒಂಜಿ ಬಲಕೈತ ಒಂಜಿ ವ್ಯಕ್ತಿಯಿಂದ ಪಣೋಲಿ ಮೂಲ ಎಂಕ್ಲ ಒಂಜಿ ಅನ್ಯ ಆದ ಹಿರಿಯರಾದ ಎಂಗ್ಲ ಒಂಜಿ ಮಾರ್ಗದರ್ಶನ ಮಲ್ತ ಚಿತ್ತನ ಶ್ರೀಯುತ ವಾಮನ ಪೂಜಾರಿ ಕರಿಣ ಒಂಜಿ 3-4 ತಿಂಗಳು ದುಂಬು ಅವರು ದೇವರ ಪಾದ ಸೇರಿದೆ ಬಾರಿ ಬೇಜಾರು ಸಂಗತಿ ಬಾರಿ ಬೇಕಾರೇನು ದೇವರನ ಪಾದ ಸೇರಿಸ್ಯಾರ ಇಲ್ಲ ನಮ್ಮ ಮಾತಿರ್ಲ ಪೋಪನಕ್ಲೆ ಅಂದ ದಾದ ಮಲ್ಪನ ಇನಿ ಈ ಪೊರ್ತುಡು ಆರು ಈ ಪೊಡಿತ್ತಂಡು ಆರೇನ ನಮ್ಮ ಈ ಪೊರ್ತುಡು ಮಾತಿರ್ಲವರ ಲಕ್ಕದುಂತುಗು ಅರೆಗೆ ಒಂಜಿ ಶ್ರದ್ಧಾಂಜಲಿ ಅರ್ಪಣೆ ಮಲ್ಪೊಡು ಬಂದದ್ದು ಮೌನ ಪ್ರಾರ್ಥನೆ ಮಲ್ಪೊಡು ಬಂದು ಮಾತಿರ್ಲ
ಲಕ್ಕದುಂತುದು ಒಂದು ನಿಮಿಷ ಮೌನ ಪ್ರಾರ್ಥನೆ. ಓಂ ಶಾಂತಿ 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 ಸ್ವಸ್ತಿ. ಅರ್ನ ಆತ್ಮಗೆ ಶಾಂತಿ ದಿಕ್ಕಡು ಕುಟುಂಬ ಬರಿಡಿಸಂತ ದುಃಖನು ಗಲೆ ಮಾತ್ರೆಗಳ ದೇವರು ಕರುಣಿಸಾಡು ಅಂಚನೆ ಸಭೆ ಲೇಸಿದ ಮಾತೆರನ್ನು ಈ ಹೊರ್ತುಡು ಎದಿಕ್ಕೊಂದು ಪಶಕುರಲುಪ್ಪು ಅಂಚನೆ ಎಲೆಕ್ಟ್ರಿಕಲ್ಸ್ ಅಂಚನೆ ಮಾತೆರನ್ನ ಪುದರ ಮಲ್ಪುಜಿ ಮಾತೆರನ್ನ ಈ ಹೊರ್ತುಡು ಎದಿಕ್ಕೊಂದು ಎಡ್ಲ ಎಂಕ್ಲೆಗೆ ಈ ಕ್ಷೇತ್ರದ ಭಂಡಾರದ ಇಲ್ಲದ ಕುಟುಂಬದ ಅಕಲೆನ್ನ ಈ ಪೊರ್ತುಡು ಸ್ಮರಣೆ ಮಲ್ತೊಂದು ಹಿರಿಯರನ್ನ ಅಕಲು ಮಾತೆರ್ಲು ಉಳ್ಳೇರು ಪುದರ್ ಪಂಡ ಒರಿಯನ್ನ ಪಂಡ ಒರಿಯಾಗ ಮಾತೆರನ್ನ ಈ ಪೊರ್ತುಡು ಅಕಲನ್ನು ಸ್ವಾಗತ ಮಲ್ತೊಂದು ನನ್ನ ಮಿತ್ತಿಗೆ ಆಪಣಿಸಿದ ಕಾರ್ಯಕ್ರಮವನ್ನು ಪೂರ್ವ ಮಲ್ಪಾದ ಕೊಲ್ಲೆ ಬಂದದ್ದು ಎನ್ನ ಈ ರೆಡ್ ಪಾತ್ರೆನ ಅಂತ ಒಂದು ಮಾತ್ರೆಗಳ ದೇವರು ಧರ್ಮದೀವುಲು ಎಡ್ಡೆ ಮಲ್ಪಡು ನಮ್ಮನ್ನು ಮಾತೆರನ್ನ ಆರೋಗ್ಯವಂತ ಆದ ನಂಗೆ ಮಾತ್ರೆಗಳ ಆಶೀರ್ವಾದ ಮಲ್ಪಡಿ ಬಂದು ಎನ್ನ ಪಾತ್ರೆ ಉಂಟವೆ. ಜೈ ಹಿಂದ್ ಜೈ ನೀರೇನು ನಮ್ಮ ಊರ್ದಕ್ಲೇನು ಮಾತೆರೆಲ್ಲ ನಮ್ಮ ಕಡೆ ಎತ್ಕೊಂಡಿರು ಶ್ರೀಯುತ ಬಾಬು ಶ್ರೀ ಶಾಸ್ತ ಕಿನ್ಯ ಶ್ರೀ ಮಲರಾಯ ಧೂಮಾವತಿ ಬಂಟ ದೈವೋಲಯದ ಚಾರಿಟೇಬಲ್ ಟ್ರಸ್ಟ್ದ ಅಧ್ಯಕ್ಷರಾದ ಈ ಕ್ಷೇತ್ರದ ಅಭಿವೃದ್ಧಿಗೆ ನಿರಂತರ ಪಡೆಯೊಂದು ಪುನರ್ ಅರೆಲ್ಲ ಮಾತೆರಲ್ಲ ಪರವಾದ ಮೋಕೆಡೆ ಎತ್ಕೊಂಡು ಸಭೆಲೇಸನು ದುಂಬರಿಸ ಒಂದುಲ್ಲ ಪ್ರಾರ್ಥನೆ ಎಂಚನ ಒಂಜಿ ಸಭೆಗೆ ಪೊರ್ಲು ಕೊರ್ಪುಣ ಅಂಚನೆ ನಮ್ಮ ಸಂಪ್ರದಾಯಡು ತುಡರು ಬೆಳಗಾದ ಸಭೆಲೇಸಿಗೆ ದುಂಬು ಪೋಪುಣವು ಚಾಲನೆ ಕೊರ್ಪುಣವು ಒಂಜಿ ಸಂಪ್ರದಾಯ ಇತ್ತ ಈ ಒಂಜಿ ಧಾರ್ಮಿಕ ಸಭೆಲೇಸಿಗೆ ತುಡರು ಬೆಳಗಾದ ಚಾಲನೆ ಕೊರಡು ಪಂಡದು ಆದಿ ಮಲಾರ ಶ್ರೀ ಮಲರಾಯ ದೈವದ ಕ್ಷೇತ್ರದ ಮಲಾರ ಬೇಡುದ ಶ್ರೀ ಪದ್ಮನಾಭ ಶೆಟ್ರು ಅರಡಕ್ಕೇನೊಂದುಲೆ ಎಂಚ ಬೆಳಗಿನ ದೀಪ ಅವು ನಮ್ಮನ್ನು ಮಾತ ಬೆಳಗಾವುಂಡ ನಮ್ಮ ಉಡಲನ್ನು ನಮ್ಮ ಇಲ್ಲನ್ನು ಪೂರ ಬೆಳಗಾವುಲೆಕ ಈ ಒಂಜಿ ಕ್ಷೇತ್ರದ ಬೆಳಗಡು ಪನ್ಪಿನಂಚಿನ ಆಶಯದೊಟ್ಟಿಗೆ ಇತ್ತೆ ತುಡಾರ ಬೆಳಗಾದ ಧಾರ್ಮಿಕ ಸಭೆಲೆಸಿಗೆ ಚಾಲನೆ ಕೊರ ರಡ್ಡು ಪಾತ್ರ ಶ್ರೀಯುತ ಪದ್ಮನಾಭ ಶೆಟ್ಟಿ ಮಲಾರ ಬೇಡು ನಾನಂದ ಯಾನು ಮಳಾರದು ಬರ್ತೀವಿ ದೈವದ ಪಾತ್ರಿ ಅಂಚಾದ ಯಾನು ಬರ್ತನವು ಯಾನು ಈ ಜಾಗಿ ನೀನು ಕೂಡ ತೂದುಲಪ್ಪ ಅಂದೇನು ಅಂಚ ತೂದು ಬಾರಿ ಸಂತೋಷ ಅಣ್ಣಕ್ಕೆ ಅಂಚಾದ ನಿಕ್ಲೆ ಮಾತೆಲ್ಲ ಸೇರ್ನಕ್ಲಿಗೆ ನನ್ನ ಮಿತ್ತಿಗೆ ಆ ದೈವ ನಿಕ್ಲಿಗೆ ಆ ಮಲರಾಯೆಲ್ಲ ಬಂಟೆಲ್ಲ ಜೂಮಾದಿ ಬಂಟೆಲ್ಲ ಮಾತೆಲ್ಲ ನಿಕ್ಲಿ ಆರೋಗ್ಯ ಭಾಗ್ಯ ಕೊರದು ಇಲ್ಲಿ ಸುಖ ಸಂಪತ್ತು ನಿಕ್ಲಿ ಮಾತೆಲ್ಲ ಮೆರಪಾದ ಕೊರಡು ನಡೆದು ಯಾನ ರಡ್ಡು ಪಾತ್ರ ಹಿರಿಯಕಲ ರಡ್ಡು ಆಶೀರ್ವಾದದ ಪಾತ್ರನೇ ನಂಗೆ ಅವು ಭಾರಿ ಮಲ್ಲ ಶುಭಾಶಯ ಪಂಡೊಂದು ಎಣ್ಣೊಂದು ಅರ್ನ ಆ ಅನುಗ್ರಹ ಪಾತ್ರ ಮಾತರೆಗಳ ಫಲಿಪಡ ದೈವ ದೇವರ ನಮ್ಮನ್ನು ಮಾತರೆಲ್ಲ ಎಡ್ಡೆ ಮನ್ಪಡು ಪಣ್ಣೊಂದಕ್ಕೆ ಏನೊಂದು ಮಲ್ಲ ಬಿನ್ನೆರಾದ ಲೇಸ ಗೆದ್ದಿಗೆಡು ಪುನಂಜಿನ ಕೂಲಿದ ಡಾಕ್ಟ್ರ್ ನಾನು ಯಾಕಡೆ ಪಂಡೆ ಯಾರೇನು ಕೂಲಿದ ಡಾಕ್ಟ್ರ್ ನಾಟಕಾಲದ ಡಾಕ್ಟ್ರ್ ಪಂಡ ಮಾತ್ರೆಗಳು ಗೊತ್ತಾಬಿಡು ಡಾಕ್ಟರ್ ಕೃಷ್ಣ ಭಟ್ ಗಂಗರ ಮಜಲು ಬಾರಿ ಹಿರಿಯರು 80 ವರ್ಷ ಕರಿಂಡು ನನ್ನ ಇತ್ತೆಲ್ಲ ದಂತ ವೈದ್ಯರಾದ ಸೇವೆ ಸಂದ ಒಂದು ಮುರಣಿ ಅರ್ನ ಸನ್ಮಾನ ಲೇಸಡಿ ಎಲ್ಲ ಪೋದಿತ್ತೆ ಅವ್ರು ತೂತರಿಗೆ ಹಿರಿಯಕ್ಲಿಗೆ ಅರ್ನಂಜಿನ 5 ಜನ ಹಿರಿಯಕ್ಲಿಗೆ ಸನ್ಮಾನ ಆದಿತ್ತನು ಆ ರಡ್ಡು ಶುಭಾಶಯದ ಪಾತ್ರ ಪನ್ನೋಡು ಬಣ್ಣದಕ್ಕೆ ಏನೊಂದಿಲ್ಲ. ಅತ್ಯಂತ ಶ್ರೇಷ್ಠವಾದಂಥ ಈ ಕ್ಷೇತ್ರ ಮಹಾಪವಿತ್ರವಾಗಿ ಕಾಣುತ್ತಾ ಇದೆ. ನನಗೆ ನೋಡುವಾಗಲೂ ಬಹಳ ಸೌಂದರ್ಯ ಮತ್ತು ಅತ್ಯಂತ ಕ್ವಾಯಟ್ ಅಂದರೆ ನಿಶ್ಶಬ್ದವಾಗಿ ಕಾಣುತ್ತಾ ಇದೆ. ಇದು ಭಾಳ ಸಂತೋಷದ ವಿಷಯ. ಏನಿದ್ರೂ ಇಲ್ಲಿಯ ದೈವದ ಗುಣ ಭಾಳ ಅದ್ಭುತವಾಗಿದೆ ಅಂಥೇಳಿ ನೋಡುವಾಗ ನಮಗೆ ಆಲೋಚನೆ ಬರ್ತಾ ಇದೆ. ನಾನು ನಿಜ ಹೇಳಬೇಕಂದ್ರೆ ಹೇಳಿದರೆ ಈ ಕ್ಷೇತ್ರದಲ್ಲಿ
ಯಾರೇನು ಮಾಡಿದರೂ ಇದು ದಿನದಿಂದ ದಿನಕ್ಕೆ ಇನ್ನು ಒಳ್ಳೆಯದಾಗುತ್ತಾ ಬರ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಯಾಕಂದರೆ ಇಲ್ಲಿಯ ಮನುಷ್ಯರನ್ನು ನೋಡ್ತೇನೆ, ಎಲ್ಲ ಅತ್ಯಂತ ನಿಶ್ಶಬ್ದವಾಗಿ ಎಲ್ಲ ಇರ್ತಾರೆ, ಎಲ್ಲರೂ ಸಂತೋಷದಲ್ಲಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಆ ದೈವ ಹೊರತು ಬೇರೆ ಯಾರೂ ಅಲ್ಲ. ಮಲರಾಯ ದೈವ ನನಗೆ ಅತ್ಯಂತ ಪ್ರೀತಿ. ಅದು ಮಂಜಿನಾಡಿಯಲ್ಲಿ ಇರುವಂಥವನು. ಇಲ್ಲಿಯೂ ಮಲರಾಯವೇ, ಇಲ್ಲಿಯೂ ಮಲರಾಯನೇ ಇದ್ದಾನೆ. ನನಗೆ ಇಲ್ಲಿ ಏನು ಆಗಬೇಕಾದ್ದೀನಿ, ನಾನು ಇಲ್ಲಿ ಬರಲಿಕ್ಕೆ ಇವರು ಹೇಳಿದ ತಕ್ಷಣ ನಾನು ಸಂತೋಷದಲ್ಲಿದ್ದುಬಿಟ್ಟೆ. ಯಾಕಂದರೆ ಮಲರಾಯ ಅಂದರೆ ನನಗೆ ಅತ್ಯಂತ ಪ್ರೀತಿಯ ದೈವ. ಏನಿದ್ದರೂ ಈ ದಿವಸ ನನಗಿಲ್ಲಿ ಒಂದು ಅವಕಾಶವನ್ನು ಕೊಟ್ಟಂತಹ ನಿಮಗೆ ನಾನು ಭಾಳ ಸಂತೋಷದಲ್ಲಿ ನಮಸ್ಕರಿಸ್ತೇನೆ ಮತ್ತು ನಿಮ್ಮನ್ನು ಪ್ರೀತಿ ಮಾಡ್ತೇನೆ. ಲವ್ ಇಸ್ ಗಾಡ್, ಲೀವ್ ಇನ್ ಲವ್. ನಾವು ಮಾಡಬೇಕಾದ ಏನು ಅಂದರೆ ಈ ಪ್ರಪಂಚದಲ್ಲಿ ಲವ್ ಇಸ್ ಗಾಡ್ ಅಂದರೆ ಪ್ರೀತಿಯೇ ದೇವರು. ದೇವರು ಅಂತೇಳಿ ಬೇರೆ ಯಾರೂ ಇಲ್ಲ. ಆ ಪ್ರೀತಿಯೇ ದೇವರು ಅಂತ ಹೇಳಿದರೆ ನಾವು ಈ ಕ್ಷೇತ್ರದಲ್ಲಿ ನಾನು ಇಲ್ಲಿಗೆ ಬರಲಿಕ್ಕೆ ನಿಜವಾಗಿಯೂ ನನಗೆ ಇಲ್ಲಿ ಮಲರಾಯನೇ ಇದ್ದಾನೆ ಅಂತ ಹೇಳುವಾಗ ಅತ್ಯಂತ ಸಂತೋಷ ಆಯಿತು. ನಾನು ಇಲ್ಲಿಗೆ ಒಳಗೆ ಇಷ್ಟು ತನಕ ಬರಲಿಲ್ಲ. ಈ ಸಲ ಬಂದು ಒಳಗೆ ಹೋಗುವಾಗಲೇ ನನಗೆ ಭಾಳ ಸಂತೋಷ ಪ್ರಾಪ್ತವಾಯಿತು. ಅದಕ್ಕೆ ಕಾರಣ ಒಳಗಿನ ದಿವ್ಯ ಶಕ್ತಿ. ಏನೇ ಇರಲಿ, ಈ ಪರಮ ಪವಿತ್ರವಾದಂತಹ ಕ್ಷೇತ್ರದಲ್ಲಿ ಈ ಜಾತ್ರೆಗೆ ನನಗೆ ಇಲ್ಲೊಂದು ಜಾತ್ರೆ ಉಂಟು ಅಂತಲೇ ನನಗೆ ಗೊತ್ತಿರಲಿಲ್ಲ, ಅಥವಾ ಇಲ್ಲಿ ಏನಿದೆ ಏನು ಯಾವುದೂ ಗೊತ್ತಿರಲಿಲ್ಲ. ಈಗ ನಾನು ಇಲ್ಲಿದೆಲ್ಲ ಪರಿಚಯ ಆದೆ, ಎಲ್ಲ ತಿಳಿಯಲ್ಪಟ್ಟಿತು. ಮತ್ತು ಇಲ್ಲಿರುವ ವೇದಿಕೆಯಲ್ಲಿ ಕುಳಿತ ಈ ಎಲ್ಲ ಜನಗಳನ್ನು ಅತ್ಯಂತ ಪ್ರೀತಿಯವರೆಂದು ನನಗೆ ಈಗ ಭಾಸ ಆಗ್ತಾ ಇದೆ. ಇಲ್ಲಿಗೆ ಬರಲಿಕ್ಕೆ ದೈವಚಿತ್ತವೇ ಕಾರಣ ಹೊರತು ಬೇರಾವುದು ಅಲ್ಲ ಅಂಥೇಳಿ ನನ್ನ ಒಳಗೆ ಹೇಳ್ತಾ ಇದೆ. ಏನಿದ್ದರೂ ನಾನು ಹೆಚ್ಚಿಗೆ ಏನು ಮಾತಾಡೋದಿಲ್ಲ, ಮಾತಾಡೋದು ಪ್ರಾಮುಖ್ಯವೂ ನನಗೇನು ಕಾಣೋದಿಲ್ಲ. ಆದರೆ ಇಲ್ಲಿ ಸತ್ಯವೇ ನಾನು ಹೇಳ್ತೇನೆ. ಇಲ್ಲಿ ನನಗೆ ಇಲ್ಲಿಗೆ ಬರುವಂಥ ಒಂದು ಅವಕಾಶ ಬಂದು ಇಲ್ಲಿ ಒಮ್ಮೆ ಎದ್ದು ನಿಂತು ಇಲ್ಲಿ ನಿಮ್ಮನ್ನೆಲ್ಲ ನೋಡುತ್ತಾ ನಾನು ಎರಡು ಮಾತಾಡ್ತಾ ನಿಮ್ಮೊಟ್ಟಿಗೆ ಇರುವುದು ಅತ್ಯಂತ ಸಂತೋಷ ಮತ್ತು ಪವಿತ್ರ ಪ್ರೀತಿ ಆಯಿತು ಅಂತ ಹೇಳಿ ನಾನು ಈ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಾಯಿರಾಮ್. ಪ್ರೀತಿ ಮಂತನ ಐಟೇ ನಂಗೆ ದೇವರನ್ನು ತೂವೋಲಿ ಪವಿತ್ರವಾಯಿನಂಚಿನ ಕ್ಷೇತ್ರ. ಈ ಕ್ಷೇತ್ರಗೂ ಸುರುಕಾದ ಬತ್ತಲಲ್ಲ ಈ ಕ್ಷೇತ್ರದ ಪಾವಿತ್ರ್ಯತೆ ಅಂತೂ ನಗ ಖುಷಿಯಾಣ ಪಂಡದು ನಮಗೆ ಮಾತ್ರ ಶುಭಾಶಯದ ಪಾತ್ರ ಬಂಡರು ಡಾಕ್ಟರ್ ಕೃಷ್ಣ ಭಟ್. ಕ್ಷೇತ್ರದ ಅಭಿವೃದ್ಧಿದ ರೂವಾರಿಯಾದ ಗೌರವ ಅಧ್ಯಕ್ಷ ರಾಜ್ಯ ಸರ್ಕಾರದ ಹಿಂದುಳಿದ ಆಯೋಗದ ಸದಸ್ಯರಾದ ಬಾನೋಡು ಪಣದಕ್ಕೇನೊಂದುಳ್ಳೆ ಅಂಜನೆ ನೆತ್ತ ಏಗ್ಲ ಅಧ್ಯಕ್ಷರಾಯಿನಂಚಿನ ಬಾಬು ಸಾಸ್ಯವರೇ, ಅಂಜನೆ ಟ್ರಸ್ಟಿಗಳೇ, ಅಂಜನೆ ಎಂಗ್ಲ ಯುವ ಸಂಘಟನದ ಅಧ್ಯಕ್ಷರೇ, ಮೂಲಿತ್ತಿನ ಮಾತ ಪದಾಧಿಕಾರಿಗಳೇ, ಇನಿ 2 ಜನ ಎಂಗ್ಲಿದ ಇನ್ನು ಮಲ್ಲ ಮಲ್ಲ ವೇದಿಕೆಗೂ ಪೋಪ ಆಂಡ ಎಂಗ್ಲಿಗೆ ಬಾರಿ ಒಂಜಿ ಮನಸ್ಪೂರ್ವಕವಾದ ಬಾರಿ ಖುಷಿ ಅವನು ದಯಬಂಡ ಈ ಎಲ್ಲಿಯ ವೇದಿಕೆಡು 2 ಮಲ್ಲ ಅತಿಥಿಗಳು ಇನಿ ಎಂಗ್ಲ ಆದಿ ಜಲ ಮಲರನ ಆದಿ ಸ್ಥಳವೈನಂಚಿನ ಪದ್ಮಣ ಸೆಟ್ರು ಬಾರಿ ಸೋಕುದ ಆರು ಪಾತ್ರುಚೇ ಪಂಡೇರು ಬಾರಿ ಪೊರ್ಲೋಡು ಅವು ಒಂಜಿ ಆಶೀರ್ವಾದ ಮಂತೇರು. ಅವು ಮನಸ್ಪೂರ್ವಕವಾದ ಮಂತದೇರು, ಖಾಲಿ ಒಂಜಿ ನೆಕ್ಕಾತ್ ಅವು ನಂಗೆ ಮಾತಿರಲ್ಲ. ಅವು ಖಂಡಿತ ಆ ಮಲ್ಲರಾಯನೇ ಬರ್ತದೆ ನಂಗೆ ಆಶೀರ್ವಾದ ಮಂತಲೆ ಕಾಂಡು ಜಾರು ಪಂಡ್ಲೆ ಕಣಿ ಮಲ್ಲರಾಯ ಅಲ್ಪಾಡ್ದು ಬರ್ತದೆ ಮೂಲು ಉಳ್ಳೇರು. ಅವು ಖಂಡಿತ ಉಳ್ಳೇರು. ಇನಿ ಡಾಕ್ಟ್ರಲ್ಲ ಬಾರಿ ಮನಸ್ಪೂರ್ವಕವಾದ ಅವೊಂಜಿ ಯಾರನ್ನ ಆತ್ಮವ್ರದ್ದು ಪಂಡೇರು ಅಂಚಿತ್ತಿನ ಪಾತ್ಯರ ನಂಗೆ ಮಾತೇರಲ್ಲ ಒಂಜಿ ನಂಗೆ ಒಂಜಿ ಖಂಡಿತ ಆ ಮಲ್ಲರಾಯಲ ಧೂಮ ದೆಯ್ಯಗಳು ನಂಗೆ ಆಶೀರ್ವಾದ ಮಂತಲೆ ಕಾಂಡು ಸತತ ನಮ್ಮ 7 ವರ್ಷದಂಚಿ ಈ ದೆಯ್ಯನ ಚಾಕ್ರಿ ಜೀರ್ಣೋದ್ಧಾರ ಮಂತದ್ದು ನೇಮೋಸ ಬಾರಿ ಶಿಸ್ತುಬದ್ಧ ಅದು. ಅವು ಬಾಬಣ್ಣೆ ಬಹುಶಃ ಆರ ದೆಯ್ಯದ ಬಾರಿ ಐನ ಒಂಜಿ ಚೂರ್ಲ ಐನ ಅಂಚೆಂಚಿ ಮಲ್ಪ ಅಂದೆ ಎಂಕುಲು ಏರ್ಲ ಬಾಬಣ್ಣೆ ಮಲ್ತನೇನೆ ಎಂಕುಲು ಐನು ತಪ್ಪುಜ ದಯಪಂಡ ಬಾಬಣ್ಣ ತತ್ತದ ಹೋಪುಜರುವಲ್ಲ ಅಂಚಾದ ಐನ ಒಂಜಿ ಬಾರಿ ಅಚ್ಚುಕಟ್ಟಾದ ಐಕೆ ಏರ್ಲ ಐನ ಆ ಬೇಲೆನು ಆ ದೆಯ್ಯದ
ಬೇಲೆನು ಬಾರಿ ಶಿಸ್ತುಬದ್ಧಾದ ವಾರದ ಪೂಜೆ ಆವಡು, ತಿಂಗಳದ ಪೂಜೆ ಆವಡು, ದೀಪಾವಳಿ ಪೂಜೆ ಆವಡು, ಪ್ರತಿ ಒಂಜಲ ಐನು ಬಾರಿ ಅಚ್ಚುಕಟ್ಟಾದ ದೈವದ ಚಾಕ್ರಿಯನ್ನು ಮಲ್ತೊಂದು ಬರ್ತದೆ ನಡೆದ ಅದು ಮೂಲು ಬಾರಿ ಕಾರ್ಣಿಕದ ಉಂಡು ದಯಬಂಡ ಎಂಕಲ ಪ್ರತಿ ಒಂಜಿ ಸಂದರ್ಭಲ್ಲ ಎಂಕ ಅವು ತೋಜಿದ ಬೈದನು ದಯಬಂಡ ಎನ್ನ ಪ್ರತಿ ಒಂಜಿ ಏಳಿಗೆಗಳ ಇತ್ತೆ ಪಂಡೇರು ದಯಬಂಡ ಯಾನಿನಿ ರಾಜ್ಯದ ಒಂಜಿ ಆತ್ಮಲ್ಲ ಪೋಸ್ಟು ಬೋಡಂಡ ಇನಿ ಒಂಜಿ ಜಿಲ್ಲಾ ಮಟ್ಟಡ್ ಇಲ್ಲ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಬೋರ್ಡ ಒಂಜಿ ಗ್ರೇಡ್ ಅವು ಡಿ ಸಿ ಇರ್ದಲ್ಲ ಮಿತ್ತದ ಪೋಸ್ಟ್ ಗೌರ್ ಸರ್ಕಾರಿ ಕಾರ್ ಅವು ಒಂದು PA ಪೂರ ಇತ್ತದು ಇನಿ ಅಂಚಿನ ಪೋಸ್ಟ್ಗೆ ಬೋರ್ಡ್ನಂಡ ಅವು ದೈವದ ಎಂಗ ಕಾರ್ಣಿಕ ನಿಜವಾದ ಉಂಡು ಒಂದೊಂದು ಪನೋಲಿ ಅಂಚನೆ ಇತ್ತ ನಮ್ಮ ಈ ದೈವದ ಆರಾಧನೆಯನ್ನು ನಮ್ಮ ನನಲಾತ್ ಎಡ್ಡೆ ರೀತಿಡು ಮಲ್ತೊಂದು ಬರ್ಕ ನಮ್ಮ ಮಾತೆಲ್ಲ ಒಟ್ಟು ಸೇರಿದು ಈ ದೈವದ ಚಾಕ್ರಿನ ಮಲ್ಪು ಅಂತ ಹೇಳ KT ಸುವರ್ಣರು ಬಂಡ್ಲೆಕನೆ ದೈವ ದೇವರನ್ನ ಅನುಗ್ರಹಾರೆ ಖಂಡಿತವಾದ ಉಂಡಾರು ಈ ಕ್ಷೇತ್ರಕ್ಕೆ ಮಾತ್ರ ಆಯ್ತು ಒವೇ ಕ್ಷೇತ್ರದಕ್ಕೂ ಪೋಂಡಲ ಈ ಕರ್ನಾದ ಆಪಿನಂಚಿನ ಸಹಕಾರನ ಕೊರ್ಪಿನಾರು ಅಂಚಾದ ಆ ಒಂಜಿ ದೈವ ದೇವರನ್ನ ಅನುಗ್ರಹಡು ಐಟ್ಲ ಮುಲ್ತ ಸೇವೆ ಬಾರಿ ಮಲ್ಲವು ಅವು ಮಾತ ಅನುಗ್ರಹ ರೂಪೋಡಾರೆಗಿನಿ ಬಾರಿ ಮಲ್ಲ ಸ್ಥಾನಮಾನ ತಿಕ್ಕದನ್ನು ಪಂಡೊಂದು ಮಾತ್ರೆಗಳ ದೈವ ದೇವರು ಎಡ್ಡೆಮನ್ ಪಡೋದು ಒಂಜಿ ಶುಭಾಶಯದ ಪಾತ್ರ ಬಂಡರು ಅರೆಗೆ ಸೊಲ್ಮೆ ಸಂದ ಒಂದು ಈತ ಸಭೆಲೇಸದ ಮುಕ್ತಾಯದ ಹಂತಗೂ ಬರೋದಿಲ್ಲ. ಧನ್ಯವಾದ ಸಮರ್ಪಣೆ ಸೊಲ್ಮೆ ಸಂದಾಯರೆ ಶ್ರೀಯುತ ಕೃಷ್ಣಪ್ಪ ಕಿನ್ಯ ಇಮೇರು ಬರುಡು ಬಣ್ಣದಕ್ಕೆ ಏನೊಂದಿಲ್ಲ. ಆತ್ಮೀಯ ಬಂಧುಲೆ, ಶ್ರೀ ಮಲ್ರಾಯ ಧೂಮಾವತಿ ಬಂಟದೇವಿಯಲ್ನ ಚಾರಿಟೇಬಲ್ ಟ್ರಸ್ಟ್ ಬಂಡಾರದಿಲ್ ಬಳರಿಂಗೆ ನೆತ್ತ ಇನ್ನಿತ್ತ ಧಾರ್ಮಿಕ ಸಭೆತ್ತ ನಮ್ಮ ಅಕೀರ್ದ ಹಂತೋಡುಲ್ಲ ಧನ್ಯವಾದ ಕೊರ್ಪಣೆಗೆ ತುಂಬು ನಮ್ಮೊಟ್ಟಿಗೆ ಅಪಲ ಇತ್ತದು ನಮ್ಮ ಕಾರ್ಯಕ್ರಮ ಪ್ರತಿ ಎಂಜೆಗಳ ಭಾಗಿಯಾದ ನಮ್ಮ ಹೆಂಚಿನ ಪ್ರಚಾರ ಕೊರಡಲ ಮಾಧ್ಯಮಡು ಸಹಕಾರ ಮಲ್ಪನಂಚಿನ ಇನಿ ನಿರೂಪಣೆ ಮಲ್ತನಂಚಿನ ವಿದ್ಯಾಧರ್ ಶೆಟ್ಟಿ ನಿರ್ದೇಶಕರು ಹೊಸಕೂರಲ್ ಮೇರೆಗೆ ಜಿ ಗೌರವ ಮಲ್ಪಡು ಬಂಡದ್ದು ಎಂಕ್ಲ ಅಧ್ಯಕ್ಷರಾಯಿನ KT ಸುವರ್ಣ ಕೇರೊಂದಲ್ಲ. ಸಭಾ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿನಾರು ನಮ್ಮೊಟ್ಟಿಗೆ ಏಪಲ ಒಪ್ಪನಾರು ಎಂಕ್ಲೆಗೆ ಏಪಲ ಸರಿ ಸಾಧಿಗೆ ಕೊಣಪಂಚಿನ ಹಿರಿಯರು KT ಸುವರ್ಣರು ಈ ಕ್ಷೇತ್ರದ ಗೌರವಾಧ್ಯಕ್ಷರ್ಲಾಂದು ನಮ್ಮ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗದ ನಿರ್ದೇಶಕರ್ಲಾಂದು ಆರೆಗೆ ನಮ್ಮ ಈ ಸಭೆತ ಪರವಾದ ಇನಿ ನಮ್ಮ ಈ ಊರದ ಈ ಕ್ಷೇತ್ರದ ಈ ಮಾತ ಜನಕಲ ಪರವಾದ ಸೊಲ್ಮೇಲೆ ಸಂದ ಒಂದುಲ್ಲೆ ಅದು ಏರ್ಲತ್ತು ಎಂಕ್ಲೆ ಬಾರಿ ಮುಟ್ಟೋದಾರೆ ಇತ್ತತ್ತು ಎಂಕ್ಲೆ ಇಲ್ಲಿ ಒಪ್ಪ ನಾನೇ ಬಾರಿ ಮುಟ್ಟೋಡಿತ್ತು ನಕ್ಲು ಪದ್ಮನಾಭ ಶೆಟ್ರು ಬೇರೆ ರಡ್ಡ ಸಂಬಂಧ ಬೇಕ್ಲೆಗೆ ಬೇರೆ ಪಪ್ಪ ಸಂಜೋಷ್ ಶೆಟ್ರು ಆನೆಲ್ಲ ಗೊತ್ತಿದ್ದಾರೆ ಬೇರೆ ಅಮ್ಮ ರತ್ನಾವತಿ ಶೆಟ್ರು ಮಲಾರ್ ಬೋಡ್ದಾರೆ ಶೆಟ್ರು ಇನ್ನು ಆ ದೈವದ ಆದಿ ಮಲಾರದ ಒಂಜಿ ಆ ಕ್ಷೇತ್ರದ ಅರ್ಚಕರಾದ ಇನಿ ನಮ್ಮ ಈ ಸಭೆಗೆ ಬರೋದಂದ್ರೆ ನಮ್ಮ ಭಾಗ್ಯದ ಪನೋಲಿ ಅಂಚಿನ ಪದ್ಮನಾಭ ಶೆಟ್ರಿಗಳ ನಮ್ಮ ಊರದ ಪರವಾದ ನಮ್ಮ ಕ್ಷೇತ್ರದ ಪರವಾದ ಮಾತೆಯ ಪರವಾದೆಲ್ಲ ಧನ್ಯವಾದವನ್ನು ಕೋರೋದಿಲ್ಲ. ಅಂಜನೆ ನನ್ನವರಿ ಮುಖ್ಯ ಅತಿಥಿಲು ಹಿರಿಯರು ಅವ್ರನ್ನ ಬಗ್ಗೆ ಮಸ್ತ್ ಪಂಡೇರು ಎಂಕ್ಲು ಎಲ್ಲೇ ತಪ್ಪಲ್ಲ ತೆರಿನಕ್ಲು ಎಂಗ್ಲಿಗೆ ಕೂಲಿ ಬೇನಾಟ ಸೀದಾ ಪಪ್ಪನಾರನ ಆಯ್ತಡೆ ಎಂಕ್ಲ ಗುರ್ತಪ್ಪ ಅಂದಾರಿಗೆ ನಮ್ಮ ಇವ್ರದ ಪೂರ ಇರ್ಲಿಲ್ಲ ಅಪ್ಪಗೆ ದಂತ ಹೋಯ್ತಿರೋಂಡು ಏರ್ಲಜ್ಜಿದ್ದು ನಾಟಕ ಕೃಷ್ಣ ಭಟ್ರು ಒರಿಯ ಇತ್ತೀನಿ ಅಂಚಿನ ಆರು ಹಿರಿಯರು ನಮ್ಮ ಈ ಸಭೆಗೆ ಬೈದರೆ ಆರೆಗ್ಲ ಸೊಲ್ಮೇಲೆ ಸಂದವನ್ನಲ್ಲ ಅಂಚನೆ ಈ ಸಭೆಟ್ಟು ಸುನಿಲ್ ಪೂಜಾರಿ ಎಂಕ್ಲ ಹಿರಿಯರೈನ ನಮ್ಮ ಈ ಕ್ಷೇತ್ರೋಡು ಸದಾ ಧನಸಹಾಯ ಅಂಚನೆ ಪ್ರತಿರೂಪದ ಸಹಕಾರ ಮಲ್ಪನ ಅಂಚನೆ ಯಜಶೇಖರ್ ರುಲ್ಲೇರು ಅವೇ ರೀತಿ ಸತೀಶ್ ಕರ್ಕೇರ್ ರುಲ್ಲೇರು ಅಂಚನೆ KP ಸುರೇಶರು ಅವೇ ರೀತಿ ಟ್ರಸ್ಟಿ ಆಯ್ನ ವಿಶ್ವನಾಥ್ ಮಿತ್ತಡ ಅಂಚನೆ ಸೇವಾ ಸಮಿತಿದ ಅಧ್ಯಕ್ಷರಾಯ್ನ ಯಶವಂತ್ ಬೆಳರಿಂಗೆ ಮೆಕ್ಲುಲ್ಲೇರು ಮೆಕ್ಲಿಗ್ಲ ನಮ್ಮ ಈ ಕ್ಷೇತ್ರದ ಪರವಾದ ಊರ್ದಕ್ಲ ಪರವಾದ ನಮ್ಮ ಪರವಾದ ಮಾತಿನ ಪರವಾದ ಧನ್ಯವಾದ ಕೋರುದಿಲ್ಲ. ಅಂಚನೆ ಈ ಜಾಗಡೆ ನಂಗೆ ಈತ ಪೊರ್ಲುಡೆ ವ್ಯವಸ್ಥೆ ಆವಡನ್ನ ಈ ಶಾಮ್ಯಾನದ ವ್ಯವಸ್ಥೆ ನಮ್ಮ ಲಕ್ಷ್ಮೀ ಶಾಮ್ಯಾನ ಮಿತ್ರ ದೇವಿನಗರ ತಲಪಾಡಿ ಮೆಕ್ಲು ಬಾರಿ ಪೊರ್ಲುಡೆ ಶಾಮ್ಯಾನ ನೇನ್ಪುರ ವ್ಯವಸ್ಥೆ ಮಾಡ್ತಾರೆ ಅಕ್ಲಿಗೆ ನಮ್ಮ ಊರ್ದ ಪರವಾದ ಕ್ಷೇತ್ರ ಪರವಾದ ಧನ್ಯವಾದಗಳು. ಅಂಚನೆ ಬಲ್ಪುಡು ಲೈಟಿಗೆ ಮಲ್ತುಕೊರು ಅಂಚಿನ ಚುಮ್ಮಿ ಎಲೆಕ್ಟ್ರಿಕಲ್ಸ್ ಕೊಂಡನ ಬೇರೆಗ್ಲ ಕ್ಷೇತ್ರ ಪರವಾದ ಊರ್ದಕ್ಲ ಪರವಾದ ಮಾತೇನ ಪರವಾದಲ್ಲ ಧನ್ಯವಾದವನ್ನು ಕೊರೊಂದಿಲ್ಲ.
ಅಂಚನೆ ನಂಗೆ ಇನ್ನು ಎಕ್ಕಡೆ ಪಲಾರದ್ದು ಶುರುವಾಯಿನ ಇತ್ತು ರಾತ್ರಿ ಒಣಸು ಎಲ್ಲ ಕಾಂಡ ಪಲಾರ 10 ಗಂಟೆಗೆ ಚಾ ಎಲ್ಲ ಮಧ್ಯಾಹ್ನ ಒಣಸು 5 ಮೂಜಿ ಗಂಟೆ 5 ಚಾ ರಾತ್ರಿ ಒಣಸು ಇಂಚ ಪೂರ ನೆಲ್ಲ ಊಟೋಪಚಾರದ ವ್ಯವಸ್ಥೆ ಮಲ್ಪಂಚಿನಾರೆ ನಮ್ಮ ಊರದ ದೇವಿಪುರದ ಮಂಜುನಾಥ ಭಟ್ರು ಅಕ್ಷಯ್ ಕ್ಯಾಟ್ರಸ್ ಆರೆಗ್ಲ ಆರ್ನ ಸಿಬ್ಬಂದಿವರೆಗೂ ಮಾತೆರೆಗ್ಲ ಸೋಲ್ ಮೇಲೆ ಸಂದ ಒಂದಿಲ್ಲ ಅಂಚನೆ ನಂಗೆ ಈ ಕ್ಷೇತ್ರಗೂ ಪಿಂಗಾರನ ಪೂವು ವಸ್ತು ರೂಪಡು ಪ್ರತಿ ವಸ್ತುಲ ಹೆಚ್ಚಾದ ನಂಗೆ ನಮ್ಮ ಊರ್ದ ಜನಕ್ಕೂ ಸಹಕಾರ ಬರೋದುಂಡು ಅಂಚನೆ ಕೊರ್ನಂಚಿನ ವಸ್ತು ರೂಪಡು ಕೊರ್ನಂಚಿನ ಮಾತೆರೆಗಿಲ್ಲ ನಮ್ಮ ಕ್ಷೇತ್ರದ ಪರವಾದ ಊರ್ದ ಪರವಾದ ನಮ್ಮ ಪರವಾದ ಮಾತೆರೆಗಿಲ್ಲ ಸೋಲ್ಮನೆ ಸಂದ ಒಂದಿಲ್ಲ ಅಂಜನೆ ನಮ್ಮ ಇನ್ನು ಸ್ವಾಗತ ಮಲ್ತನಾರು ನಮ್ಮ ಈ ಕ್ಷೇತ್ರದ ಅಧ್ಯಕ್ಷರು ಬಾಬು ಶಾಸ್ತ್ರ ಕಿನ್ಯ ಬೇರೆಗ್ಲ ನಮ್ಮ ಪರವಾದ ಅನಂತ ಅನಂತ ಸೊಲ್ಮೇಲೆ ಸಂದ ಒಂದಿಲ್ಲ ಅಂಜನೆ ಎಂಗ್ಲ ಆತ್ಮೀರಾಯಿನ ಹೊಸಕುರಲ್ದ ನಿರ್ದೇಶಕರೇ ಅಂಜನೆ ಹೊಸಕುರಲ್ ಬಳಗ ಮೆಕ್ಲೆಗೆ ಮಾದರಿಗ್ಲ ನಮ್ಮ ಕ್ಷೇತ್ರ ಅಂಜನೆ ಊರ್ದ ಪರವಾದ ಅನಂತ ಅಂತ ಸೊಲ್ಮೇಲೆ ಸಂದ ಒಂದಿಲ್ಲ ಅಂಚನೆ ಈ ಕ್ಷೇತ್ರಡು ಈ ಜಾಗಡು ಇತ್ತು ಅಂಚಿನ ಅರ್ಚಕ ವರ್ಗ ಅಂಚನೆ ಸಿಬ್ಬಂದಿ ವರ್ಗ ಚಾಕಿರಿದಾಗ್ಲು ಅಂಚನೆ ಬಾಕಿ ಪೂರ ಸಹಕಾರ ಕೋರ್ಮಂಡ ಮಾತೆರೆಗ್ಲ ಸುಲ್ಮೇಲೆ ಸಂದ ಒಂದಿಲ್ಲ ಅಂಚನೆ ನಮ್ಮ ಇನ್ನಿಟ್ಟು ಎಲ್ಲ ಮಟ್ಟ ಆಪನ ಅಂಚನೆ ಈ ನಮಗೂ ಮಸ್ತ್ ಖರ್ಚು ಉಂಡು ಈ ಖರ್ಚಿದ ವ್ಯವಸ್ಥೆಯನ್ನು ಪೂರ ನಮ್ಮ ಊರ್ದಾಗ್ಲು ಮಾತೆಲ್ಲ ಸಹಾಯಧನದ ರೂಪಡು ಕೊರತು ಸಹಕಾರ ಮಲ್ಪೇರಿ ಅಕ್ಲೆಗ್ಲ ಆ ದೇವರು ಎಡ್ಡ ಮಲ್ಪಡೆ ಅಂಚನೆ ಅಕ್ಲೆ ಕ್ಷೇತ್ರದ ಪರವಾದ ಊರ್ದ ಪರವಾದ ನಮ್ಮ ಪರವಾದ ಧನ್ಯವಾದ ಕೊರೊಂದುಲ್ಲೆ ಅವೇ ರೀತಿ ನನ್ನ ಬೇತೆ ರೀತಿ ಸಹಕಾರ ಕೊರ್ಪಡವ್ರಿಯನ್ನು ಬಿಡುದವ್ರಿಯನ್ನು ತತ್ತದು ಹೋಗುಂದು ಐಕ್ ಬಡದು ಪ್ರತ್ಯಕ್ಷ ಪರೋಕ್ಷವಾದ ಸಹಕಾರ ಮಲ್ತನಂಚಿನ ಮಾತಿರೆಗ್ಲ ಒಂದೇ ಶಬ್ದಡು ಸೊಲ್ಮೇಲೆ ಸಂದದು ಎನ್ನ ಸೊಲ್ಮೇದ ಮಾತನ್ನು ಉಂತಾವೆ ಜೈ ಹಿಂದ್.